ಪಾವಗಡದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿರುವ ಪಾವನಗಂಗಾ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದ್ದು, ಪರಿಣಾಮವಾಗಿ ತಾಲೂಕು ಕಚೇರಿಗಳಿಗೆ ಕೆಲಸದ ನಿಮಿತ್ತ ಆಗಮಿಸುವ ಜನರಿಗೆ ಕನಿಷ್ಠ ಪಕ್ಷ ಕುಡಿಯುವ ನೀರಿಲ್ಲದೆ ಪರದಾಡುವ ಸ್ಥಿತಿ ಉಂಟಾಗಿದೆ. ಈ ಕೂಡಲೇ ಪಾವನಗಂಗಾ ನೀರಿನ ಘಟಕ ದುರಸ್ತಿಗೊಳಿಸುವಂತೆ ಪಾವಗಡ ಗ್ರೇಡ್ 2 ತಹಶೀಲ್ದಾರ್ ಅವರಿಗೆ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡ ಕನ್ನಮೇಡಿ ಕೃಷ್ಣಮೂರ್ತಿ, ಪ್ರತಿಷ್ಠಿತ ಇನ್ಫೋಸಿಸ್ ಫೌಂಡೇಶನ್ ಪಟ್ಟಣದ ಹಲವು ಕಡೆಗಳಲ್ಲಿ ಪಾವನಗಂಗಾ ಹೆಸರಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭಿಸುವುದು ಸ್ವಾಗತಾರ್ಹ. ಆದರೆ ಲಕ್ಷಾಂತರ ರೂಪಾಯಿಗಳು ವ್ಯಯಿಸಿ ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭಿಸಿ ಕೆಲವು ತಿಂಗಳುಗಳು ಮಾತ್ರ ಇದು ಕಾರ್ಯನಿರ್ವಹಿಸಿವೆ. ನೀರಿನ ಘಟಕ ಕೆಟ್ಟು ನಿಂತು ಬಹಳ ದಿನಗಳು ಕಳೆದರೂ ಇದರ ಸಂಪೂರ್ಣ ಉಸ್ತುವಾರಿ ವಹಿಸಿರುವ ಪಾವಗಡ ಖಾಸಗಿ ಸಂಸ್ಥೆಯಾಗಲಿ ಸಂಬಂಧಪಟ್ಟ ಇಲಾಖೆಯಾಗಲಿ ನೀರಿನ ಘಟಕವನ್ನು ಸರಿಪಡಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ಕಡಮಲಕುಂಟೆ ಹನುಮರಾಯಪ್ಪ ಮಾತನಾಡಿ, ಪ್ರತಿನಿತ್ಯ ಸಾವಿರಾರು ನಾಗರಿಕರು, ವೃದ್ಧರು, ಮಹಿಳೆಯರು, ಮಕ್ಕಳು ಸರ್ಕಾರಿ ಕಚೇರಿ ಕೆಲಸ ನಿಮಿತ್ತ ಆಗಮಿಸುತ್ತಿದ್ದು ಶುದ್ಧ ಕುಡಿಯುವ ನೀರಿಲ್ಲದೆ ಪರಿತಪಿಸುತ್ತಿದ್ದಾರೆ. ಪಾವಗಡ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೂಡ ಪಾವನಗಂಗಾ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ವಿದ್ಯಾರ್ಥಿಗಳು ಕೂಡ ಮನೆಗಳಿಂದ ನೀರು ತರುವ ಸ್ಥಿತಿ ಬಂದೊದಗಿದೆ. ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಘಟಕದ ಉಸ್ತುವಾರಿ ವಹಿಸಿರುವವರು ಅಥವಾ ಸಂಬಂಧಪಟ್ಟ ಇಲಾಖೆ ಈ ಕೂಡಲೇ ಸರಿಪಡಿಸಿ ನಾಗರಿಕರಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್, ಯುವ ಮುಖಂಡ ಅನಿಲ್, ನಾಗರಾಜ್, ದಲಿತ ಮುಖಂಡರುಗಳಾದ ಕನ್ನಮೇಡಿ ಕೃಷ್ಣಮೂರ್ತಿ, ಮಂಜುನಾಥ್, ರಮೇಶ್, ಹನುಮಂತರಾಯಪ್ಪ ಹಾಗೂ ಹೆಲ್ಪ್ ಸೊಸೈಟಿ ಪದಾಧಿಕಾರಿಗಳು ಹಾಜರಿದ್ದರು. ಮಾನ್ಯ ತಹಸೀಲ್ದಾರ್ ಅವರಿಗೆ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿದಿನ ನೂರಾರು ಜನ ಹಳ್ಳಿಯಿಂದ ತಾಲೂಕು ಕಚೇರಿ ಹಲವಾರು ಕೆಲಸಗಾರಗಳು ಬರ್ತಾರೆ. ಅವರಿಗೆ ಕುಡಿಯೋದಕ್ಕೆ ನೀರು ಇಲ್ಲಿ ಸಿಗ್ತಾ ಇಲ್ಲ. ಈ ಕೋವಿಡ್ ಅಂತ ಸಂದರ್ಭದಲ್ಲಿ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಕ್ಕಂಥ ಸನ್ನಿವೇಶ ಇವತ್ತಿನ ದಿನ ಉದ್ಭವ ಆಗಿದೆ. ಇಲ್ಲಿ ನಮ್ಮ ಸ್ವಾಮೀಜಿಯವರು ಪಕ್ಕದ ಕಚೇರಿ ಆವರಣದಲ್ಲೇ ಒಂದು ಶುದ್ಧ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಹದಗೆಟ್ಟಿದೆ. ಅದು ಮತ್ತೆ ರಿಪೇರಿ ಮಾಡಿಸ್ತಕ್ಕಂಥ ಒಂದು ಕೋರಿಕೆ ಯಾರು ಕೂಡ ಕಾಡಾಡ್ತಾ ಆಗಲಿ ಅಥವಾ ಸಂಬಂಧಪಟ್ಟತಕ್ಕಂಥ ಯಾರು ಕೂಡ ಅದು ಕೊಟ್ಟಿಲ್ಲ. ಹಾಗಾಗಿ ಇವತ್ತು ನಾವು ಎಲ್ಲ ಇರ್ತಕ್ಕಂಥ ಮುಖಂಡರುಗಳು ಒಂದು ಮನವಿಯನ್ನು ಕೊಡ್ತಾ ತಹಸೀಲ್ದಾರರಿಗೆ ಅತಿ ಶೀಘ್ರದಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭ ಮಾಡಬೇಕು. ಬರುವಂಥ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇರೋದನ್ನ ಅದು ಧೀರವಾಗಿ ಇದನ್ನು ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ನಾವು ತಹಸೀಲ್ದಾರರಿಗೆ ಮನವಿ ಕೊಡೋದ್ರ ಮುಖಾಂತರ ನಾವು ಅದೇ ನೀರು ವ್ಯವಸ್ಥೆ ಮಾಡ್ಕೊಂಡು ಹೇಳಿದ್ರೆ ನೀರು ಕಳಿಸ್ತಾ ಇಲ್ಲ ಮತ್ತು ಅದು ತೆರೆ ಬಂದಿದೆ. ಸ್ವಲ್ಪ ಏನೋ ವ್ಯವಸ್ಥೆ ಮಾಡಿದೆ. ಉತ್ಸವಕ್ಕೆ ಅಲ್ಲಲ್ಲ, ಈ ಸಾವಿರಾರು ಲಕ್ಷಗಳು ಖರ್ಚು ಮಾಡಿ ಇಂಥ ಮಾಡಿ ಒಂದು ಜಾಗದಲ್ಲಾದರೂ ಕೂಡ ಕೆಲಸ ಮಾಡ್ತಾ ಇದ್ರೆ ಹೆಂಗಿರುತ್ತೆ? ಇಲ್ಲೂ ನಮ್ಮ ತಾಲೂಕು ಆಫೀಸ್ ಪಕ್ಕದಲ್ಲಿನೇ, ಬೇರೆ ಎಲ್ಲೂ ಅಲ್ಲ. ಎಲ್ಲ ನೋಡ್ತಾ ಇರ್ತಾರೆ, ಅಧಿಕಾರಿಗಳು ನೋಡ್ತಾ ಇರ್ತೀರಾ, ಮತ್ತೆ ಸಾರ್ವಜನಿಕರು ನೋಡ್ತಾ ಇರ್ತೀರಾ. ಎಲ್ಲ ಹೀಗಾಗಿ ಕೈಯಿಂದ ದೊಡ್ಡ ಅವಶ್ಯಕತೆ ಎಲ್ಲ ಮಾಡ್ತಾರೆ. ಅವರು ಮಾಡ್ತಾರೆ, ಅದು ಚಾಲು ಕರೆಂಟ್ ಬಿಲ್ ಅಕ್ಕ ಬರೋದು ಬಿಡೋಲ್ಲ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.